ಉದ್ಯೋಗದ ನಿಮಿತ್ತ ಊರಿಂದ ಊರಿಗೆ ಅಲೆದಾಡುವ ಅನಿವಾರ್ಯತೆ ಕೆಲವು ಅಧಿಕಾರಿಗಳಿಗೆ ಇರುತ್ತೆ. ಸರ್ಕಾರಿ ಉದ್ಯೋಗಿಗಳ ಬವಣೆ ತಪ್ಪಿಸುವ ಸಲುವಾಗಿ ಸರ್ಕಾರವು ವಸತಿ ಗೃಹ ಸೌಲಭ್ಯ ಒದಗಿಸುತ್ತೆ. ಆದರೆ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯೊಂದರ ಸಿಬ್ಬಂದಿಗಳಿಗೆ ನೀಡಿದ ಬರೋಬ್ಬರಿ 100 ವಸತಿ ಗೃಹಗಳು ಪಾಳು ಬಿದ್ದಿದೆ. ಸದ್ಯ ಹಾಳಾಗಿರೋ ಈ ಕಟ್ಟಡವನ್ನ ಸರ್ಕಾರದ ಇತರೆ ಕಾರ್ಯಗಳಿಗಾದರೂ ಉಪಯೋಗಿಸಿ ಮರುಬಳಕೆ ಮಾಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾವುದೀ ಸಂಸ್ಥೆ, ಏನಿದು ವಸತಿ ಗೃಹದ ಕತೆ ಅಂತೀರಾ? ನೀವೇ ನೋಡಿ. ಸುತ್ತಲೂ ಹುಲ್ಲು ಬೆಳೆದು ಕಿಟಕಿ ಗಾಜು ಮುರಿದು ಬಾಗಿಲು ಮುರಿದಿರುವಂತಹ ಈ ಕಟ್ಟಡವನ್ನ ನೋಡಿ. ಥೇಟ್ ಸಿನಿಮಾಗಳಲ್ಲಿ ಕಾಣುವಂತೆ ದೆವ್ವದ ಬಂಗಲೆಯಂತಿದೆ ಅಂದ್ರೆ ನಿಜಕ್ಕೂ ಒಪ್ಪಲೇಬೇಕು. ಹೌದು, ಈ ರೀತಿ ಯಾರಿಗೂ ಉಪಯೋಗವಾಗದೆ ಪಾಳು ಬಿದ್ದಿರುವ ಕಟ್ಟಡ ಯಾವುದು ಗೊತ್ತಾ? ನಿಮ್ಮೆಲ್ಲರ ನೆಚ್ಚಿನ ಕೇಳುಗರ ಧ್ವನಿ ಆಕಾಶವಾಣಿ ಮಂಗಳೂರಿಗೆ ಸೇರಿದ ಸಿಬ್ಬಂದಿಗಳ ವಸತಿ ಗೃಹ. ಮಂಗಳೂರಿನ ಉರ್ವ ಸ್ಟೋರ್ ಬಳಿ ಇರುವ ಈ ಕಟ್ಟಡ ಹಲವಾರು ವರ್ಷಗಳಿಂದ ವಸತಿಗೆ ಬಳಕೆಯಾಗದೆ ಪಾಳು ಬೀಳುವ ಸ್ಥಿತಿಗೆ ಬಂದಿದ್ದು ಶಿಥಿಲವಾಗುವ ಪರಿಸ್ಥಿತಿಗೆ ತಲುಪಿದೆ. ಆಕಾಶವಾಣಿ ನಿಲಯಕ್ಕೆ ಸಂಬಂಧಿಸಿದ 100ಕ್ಕೂ ಮಿಕ್ಕಿ ವಸತಿ ಗೃಹಗಳಲ್ಲಿ ಇವತ್ತು ಬಹುಪಾಲು ವಾಸಕ್ಕೆ ಯೋಗ್ಯವಾಗಿದ್ದರೂ ಕೂಡ ಅದರಲ್ಲಿ ಜನರು ನಿಲ್ಲದೆ ಅದು ಪಾಳು ಬಿದ್ದಿದೆ. ಸರ್ಕಾರಕ್ಕೆ ಇದರಿಂದ ಒಂದು ದೊಡ್ಡ ನಷ್ಟ ಆಗ್ತಾ ಇದೆ. ಮಂಗಳೂರಿನಲ್ಲಿ ವಸತಿ ಸಮಸ್ಯೆ ಇರತಕ್ಕಂಥ ಕೆಲವೊಂದು ಇಲಾಖೆಗಳಿಗೆ ಈ ವಸತಿ ಗೃಹಗಳನ್ನು ಎರವಲು ನೀಡುವ ಅವಕಾಶ ಇದ್ದರೆ ಹಾಗೆ ಬಾಡಿಗೆಗೆ ಕೊಟ್ಟು ಸರ್ಕಾರಕ್ಕೆ ಒಂದು ಆದಾಯ ಕೂಡ ಬರ್ತದೆ. ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರದ ಈ ಒಂದು ದೊಡ್ಡ ಆಸ್ತಿ, ಇವತ್ತು ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿ ಇವತ್ತು ಪಾಳು ಬಿದ್ದಿದೆ ಅಂತ ಹೇಳಿಕೆ ತುಂಬ ಬೇಜಾರಾಗ್ತಿದೆ. ಅದು ಕೂಡ ಮಂಗಳೂರಿನಂತಹ ನಗರದಲ್ಲಿ ಈ ರೀತಿಯ ಒಂದು ಅತಿ ಪ್ರಾಮುಖ್ಯವಾದ ಸ್ಥಳದಲ್ಲಿ ವಸತಿ ಗೃಹಗಳು ಇವತ್ತು ಪಾಳು ಬಿದ್ದಿದೆ. ಇದನ್ನು ನೋಡಿದಾಗ ನಮಗೆ ತುಂಬ ಬೇಜಾರಾಗ್ತದೆ. ಉದ್ಯೋಗದ ನಿಮಿತ್ತ ಊರಿಂದ ಊರಿಗೆ ಅಲೆದಾಡುವ ಅನಿವಾರ್ಯತೆ ಕೆಲವು ಅಧಿಕಾರಿಗಳಿಗೆ ಇರುತ್ತೆ. ಸರ್ಕಾರಿ ಉದ್ಯೋಗಿಗಳ ಈ ಬವಣೆಯನ್ನ ತಪ್ಪಿಸುವ ಸಲುವಾಗಿ ಸರ್ಕಾರ ಅವರಿಗೆ ವಸತಿ ಗೃಹ ಸೌಲಭ್ಯವನ್ನ ಒದಗಿಸಿದೆ. ಆಕಾಶವಾಣಿ ಸಿಬ್ಬಂದಿಗಳಿಗೆ ಸರ್ಕಾರ ನೀಡಿರುವ ವಸತಿ ಗೃಹ ವ್ಯವಸ್ಥೆಗಳಲ್ಲಿ ಕೆಲವೊಂದು ಮಾತ್ರ ಸಿಬ್ಬಂದಿಗಳಿಂದ ಉಪಯೋಗಿಸಲ್ಪಡುತ್ತಿದ್ದು ಸುಮಾರು 100ರಷ್ಟು ವಸತಿ ಗೃಹಗಳು ಪಾಳು ಬಿದ್ದಿವೆ. ಈಗಾಗಲೇ ಈ ಕಟ್ಟಡದ ಕಿಟಕಿ ಬಾಗಿಲುಗಳಿಗೆ ಒಂದಷ್ಟು ಹಾನಿಯಾಗಿದ್ರೂ ಕಟ್ಟಡವನ್ನ ಮತ್ತೆ ನವೀಕರಣಗೊಳಿಸಿ ಉಪಯೋಗಿಸಬಹುದು. ಹೌದು, ಕೋಟ್ಯಾಂತರ ರೂಪಾಯಿ ವೆಚ್ಚದ ಕೇಂದ್ರ ಸರ್ಕಾರದ ಆಸ್ತಿ ಇದು. ಆಕಾಶವಾಣಿ ಸಿಬ್ಬಂದಿಗಳಿಗೆ ಈ ಕಟ್ಟಡದ ಅವಶ್ಯಕತೆ ಇಲ್ಲದೇ ಇದ್ದರೆ ಸರ್ಕಾರದ ಇತರ ಇಲಾಖೆಗಳಿಗೆ ಉಪಯೋಗಿಸಲು ಈ ಕಟ್ಟಡವನ್ನ ನೀಡಬಹುದು. ಹಲವಾರು ಇಲಾಖೆಗಳ ಸಿಬ್ಬಂದಿಗಳು ಸರಿಯಾದ ಕಟ್ಟಡವಿಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದು ಅಂತಹ ಇಲಾಖೆಗಳಿಗೆ ಈ ಕಟ್ಟಡವನ್ನ ನೀಡಬಹುದಲ್ಲ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು. ಕರ್ನಾಟಕ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಇವತ್ತು ವಸತಿ ಗೃಹದ ಸಮಸ್ಯೆ ಇದೆ. ಅದು ಕೂಡ ಮಂಗಳೂರು ನಗರದಲ್ಲಿ ತುಂಬ ಇದೆ. ಈ ವಸತಿ ಗೃಹಗಳ ಬಳಿ ಸಾಧಾರಣ 3-4 ಪೊಲೀಸ್ ಠಾಣೆಗಳಿದ್ದು ಆ ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳಿಗೆ ಈ ವಸತಿ ಗೃಹಗಳನ್ನು ನೀಡಿದರೆ ಅದರಲ್ಲಿ ತುಂಬ ಪ್ರಯೋಜನ ಆಗ್ತದೆ. ಮಾತ್ರವಲ್ಲ, ಸರ್ಕಾರಕ್ಕೊಂದು ಆದಾಯ ಬರ್ತದೆ. ಆದುದರಿಂದ ಪಾಳು ಬಿದ್ದಂಥ ಈ ವಸತಿ ಗೃಹಗಳನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿಲೇವಾರಿ ಮಾಡಬೇಕು. ಒಟ್ಟಿನಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳು ಯಾವುದೋ ಬಳಕೆಗಾಗಿ ಕಟ್ಟಿದ ಕಟ್ಟಡಗಳು ಉಪಯೋಗವಾಗದೆ ಪಾಳು ಬೀಳುತ್ತಿರುವುದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ಕಟ್ಟಡ ಪಾಳು ಬಿದ್ದು ಶಿಥಿಲವಾದಾಗ ದುರಸ್ತಿ ಮಾಡಿ ಮರುಬಳಕೆ ಮಾಡಬೇಕು ಅಥವಾ ಕೆಡವಿ ಸ್ವಚ್ಛಗೊಳಿಸಬೇಕು. ಇವೆರಡನ್ನು ಮಾಡಿದರೆ ಇದ್ದು ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದಕ್ಕೆ ಮಂಗಳೂರು ಆಕಾಶವಾಣಿ ಸಿಬ್ಬಂದಿಗಳ ವಸತಿಗೃಹ ಕಟ್ಟಡವೇ ಸಾಕ್ಷಿ. ಸಂದೇಶ್ ಜಾರ, ನಮಕುಡ್ಲ ನ್ಯೂಸ್ 24x7 ಮಂಗಳೂರು.